ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕುಡ್ಲದ ತುಳು ಭವನದ ಸಿರಿ ಚಾವಡಿಟ್ ತುಳು ಯಕ್ಷಸಿರಿ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂಟ್ವಾಳದ ಕನ್ನಡ ಸಾಹಿತ್ಯ ಪರಿಷತ್ನ ಗುರ್ಕಾರರಾದ ಕೆ ಮೋಹನ್ ರಾವ್ ಭಾಗವಹಿಸಿದ್ರು. ಇದೇ ವೇಳೆ ದಿವಂಗತ ಮಿಚಾರು ಅಣ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಸುಬ್ರಹ್ಮಣ್ಯ ಬೈಪಡಿತಾಯ ನಂದಳಿಕೆ ಅವರು ದಿವಂಗತ ಮಿಚಾರು ಅಣ್ಣಪ್ಪ ಅವರ ನೆನಪುಗಳನ್ನು ಬಿಚ್ಚಿಟ್ರು. ಇಂದು ಹಾಸ್ಯಗೂ ಕವಿಕಲು ಕೊರನಂಚಿತ್ತನ ಒಂಜಿ ಪ್ರಾಧಾನ್ಯತೆ ತಾಯಿಗೆ ಈ ವಿಷಯ ಬಂಡ ಈ ಹಾಸ್ಯನು ದೆರ್ತು ತೋಜಾಯಿನ ಏರ್ ಬಂಡದಂಡ ಅವು ರಂಗಸ್ಥಳುಡು ಹಾಸ್ಯಗಾರ. ಆ ಹಾಸ್ಯಗಾರನ ಅತ್ಯಂತ ಶ್ರೇಷ್ಠ ಹಾಸ್ಯಗಾರನ ಸಾಲಡು ಉಂತುನಾರು ನಮ್ಮ ಮಿಜಾರಣ್ಣಪ್ಪರು. ಶೇಣಿಯಿಂದ ಪುದರ್ಗೆತ್ತನ ಬರ್ಪಿನ ಬುಕ್ಕದ ಪುದರುವವು ಗೋಪಾಲಕೃಷ್ಣ ಭಟ್ರು. ಕೋಳೂರೊಂದು ಬತ್ತನ ಬುಕ್ಕದ ಪುದರುವವು ರಾಮಚಂದ್ರ ರಾವ್. ಇದೇ ವೇಳೆ ಯಕ್ಷಗಾನ ಹಾಸ್ಯ ಕಲಾವಿದರಾದ ರತ್ನಾಕರ ಆಚಾರ್ಯ ಪಡುಬಿದ್ರಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸಿ ಭಂಡಾರಿ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ ಪಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಪಿ, ಸದಸ್ಯರಾದ ಬೆನೆಚ್ಚಿ ಅಮ್ಮಣ್ಣ, ಎಂ ದೇವಾನಂದ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಪ್ರದರ್ಶನಗೊಂಡಿತು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.